ವಿಟ್ಲ ಕಸಬಾ ಗ್ರಾಮದ ಸೇರಾಚೆ ಎಂಬಲ್ಲಿ ಪಟ್ಟಣ ಪಂಚಾಯತ್ನಿಂದ ನಿರ್ಮಿಸಲು ಉದ್ದೇಶಿಸಿರುವ ಮಲತ್ಯಾಜ್ಯ ವಿಲೇವಾರಿ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕೆಂದು ಸೇರಾಚೆ ರಸ್ತೆ ಸೇರಾಚೆ ಬೈಲು ನಿವಾಸಿಗಳು ವಿಟ್ಲ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರಿಗೆ ಮನವಿ ಮಾಡಿದರು. ವಿಟ್ಲ ಕಸಬಾ ಗ್ರಾಮ ಮತ್ತು ವಿಟ್ಲ ಪಟ್ಟಣ ಪಂಚಾಯತ್ನ 10ನೇ ವಾರ್ಡ್ನ ಸೇರಾಚೆ ರಸ್ತೆಯ ಕೊನೆಯಲ್ಲಿ ಪಟ್ಟಣ ಪಂಚಾಯತ್ ವತಿಯಿಂದ ಮಲತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ನಿರ್ಧರಿಸಿದೆ. ಮಲತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಉದ್ದೇಶಿಸಿದ ಸ್ಥಳದ ಆಸುಪಾಸು ತುಂಬಾ ಮನೆಗಳಿದ್ದು ತುಂಬಾ ಜನರು ವಾಸ ಮಾಡುತ್ತಿದ್ದಾರೆ. ಈ ಯೋಜನೆಯಿಂದ ಪ್ರದೇಶದ ಕೃಷಿಗೂ ಹಾನಿಯಾಗುವ ಸಂಭವವಿದೆ. ಕೆರೆ, ಬಾವಿ, ಕೊಳವೆ ಬಾವಿಗಳಿಗೆ ಇದರ ಮಲಿನ ನೀರು ಸೇರುವ ಆತಂಕವಿದೆ. ಇಷ್ಟು ಮಾತ್ರವಲ್ಲದೆ ಮಲತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸಲು ಉದ್ದೇಶಿಸಿದ ಸ್ಥಳಕ್ಕೆ ಹೋಗುವ ರಸ್ತೆಯು ತುಂಬಾ ಕಿರಿದಾದ ರಸ್ತೆಯಾಗಿದೆ. ಮಲತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸಲು ಉದ್ದೇಶಿಸಿದ ಪ್ರದೇಶದಲ್ಲಿ ಕೆಲವರು ಅಕ್ರಮ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಮಲತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ವಿರೋಧವಿದ್ದು ಆ ಯೋಜನೆಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ವಿಟ್ಲ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕರುಣಾಕರ ವಿ ಅವರಿಗೆ ಮನವಿ ಮಾಡಿದರು. ಅದನ್ನ ಮನವಿಯೊಂದಿಗೆ ಎಲ್ಲರ ಸಹಿ ಮತ್ತು ಸಂಪರ್ಕ ನಂಬರವನ್ನು ನಮೂದಿಸಿ ನಿರ್ವಹಣಾಧಿಕಾರಿಗಳಿಗೆ ನಾವು ಸಲ್ಲಿಸಬೇಕಾಗಿದ್ದೇವೆ ವಿಟ್ಲ ಪಟ್ಟಣ ಪಂಚಾಯತ್ಗೆ. ಹಾಗೆ ಈ ಸಂದರ್ಭದಲ್ಲಿ ನಾವೀಗ ಸೇರಾಜೆಯಲ್ಲಿ ನಿರ್ಮಾಣ ಮಾಡುವಕ್ಕೆ ಸರ್ವೆ ನಂಬರ್ 552 ನಿರ್ಣಯ ಮಾಡಿ ಅದಕ್ಕೆ ಮುಂದುವರೆದು ಅವರು ಕೆಲವು ಇದನ್ನ ಮಾರ್ಕ್ ಮಾಡಿದ್ದಾರೆ ನಮ್ಮ ಪರಿಸರದಲ್ಲಿ. ಅದನ್ನು ವಿರೋಧಿಸಲಿಕ್ಕೆ ಮಲತ್ಯಾಜ್ಯ ಇದರಿಂದಾಗಿ ಪ್ರದೇಶದ ಊರಿನ ಕೃಷಿ, ಕೆರೆ, ಬಾವಿ, ಕೊಳವೆ ಬಾವಿ ಇತ್ಯಾದಿಗಳಿಗೆ ಹಾಗೂ ಪರಿಸರದ ಎಲ್ಲ ಮನೆಗಳಿಗೆ ಅದರಿಂದ ಬರುವಂತಹ ಮುಂದಿನ ತೊಂದರೆಗಳನ್ನ ಗಮನಿಸಿಕೊಂಡು ನಾವೆಲ್ಲರೂ ಅದನ್ನ ಇಲ್ಲಿಂದ ಈ ಪ್ರದೇಶದಲ್ಲಿ ನೀವು ನಿರ್ಮಾಣ ಮಾಡಬಾರದು ಅಂತ ಹೇಳುವಂತಹ ಮನವಿಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೇವೆ. ಹಾಗೆ ಇದಕ್ಕೆ ಸಂಬಂಧಿಸಿ ನಾವು ಮನವಿಯನ್ನ ವಿವರವಾಗಿ ಬಳಿಕ ಮುಖ್ಯಾಧಿಕಾರಿಯವರು ಮಾತನಾಡಿ, ಮಲತ್ಯಾಜ್ಯ ವಿಲೇವಾರಿ ಘಟಕ ಸಾರ್ವಜನಿಕರ ಉಪಯೋಗಕ್ಕೆ ಮಾಡುವಂತಹ ವ್ಯವಸ್ಥೆಯಾಗಿದೆ. ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಅದರ ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾವು ಈಗ ಪುತ್ತೂರು ಅಥವಾ ಬಂಟ್ವಾಳದವರನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಅಲ್ಲಿಯವರು ಹೊರಗಡೆಯಿಂದ ತರುವುದನ್ನು ನಿಲ್ಲಿಸಿದರೆ ನಾವೇನು ಮಾಡುವುದು? ಈಗಾಗಲೇ ಆಯಾಯ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಿಸುವಂತೆ ಸರ್ಕಾರ ಆದೇಶ ಮಾಡಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಯಾಗಿ ಮಾಡಬೇಕು. ಇಲ್ಲಿ ಇದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಾಡುವಂಥದ್ದು. ಇಲ್ಲಿ ಇದು FSTP ಅಂತಂದ್ರೆ ನಮ್ಮ ಮನೆಯಲ್ಲಿ ಏನು ತ್ಯಾಜ್ಯ ನೀರು ಉತ್ಪಾದನೆ ಆಗ್ತಿದೆ ಅದನ್ನ ವಿಲೇವಾರಿ ಮಾಡಲಿಕ್ಕೆ ಇಲ್ಲಿ ಪಟ್ಟಣದಲ್ಲಿ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಾದ್ರು ಪಿಟ್ಟು ಖಾಲಿ ಮಾಡಬೇಕಿಂತ ಆದ್ರೆ ನಾವು ಬಂಟ್ವಾಳ ಅಥವಾ ಪುತ್ತೂರು ನಗರಸಭೆಯನ್ನು ಆಶ್ರಯ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಸ್ಕೂಲ್ ಇರುವಂತದ್ದು. ಏನಾದ್ರು ಖಾಲಿ ಮಾಡಬೇಕಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ದುಬಾರಿ ಹಣ ಕೊಟ್ಟು ನಾವು ಅದನ್ನ ಇಲ್ಲಿಂದ ತಗೊಬಂದು ಅಲ್ಲಿಗೆ ಸಾಗಿಸಬೇಕಾಗುತ್ತೆ. ಅಲ್ಲಿ ಮತ್ತೇನು ಸಮಸ್ಯೆ ಆಗಿ ಈಗ ಅವರು ಬೇರೆ ನಗರ ಸ್ಥಳೀಯ ಸಂಸ್ಥೆಯವರು ಇಲ್ಲಿಗೆ ತರುವುದು ಬೇಡ ಅಂತ ಅಲ್ಲಿ ಅವರು ಅಪೋಸ್ ಮಾಡಿದಾಗ ಇಲ್ಲಿ ಅವರಿಗೆ ಆಮೇಲೆ ಸಮಸ್ಯೆ ಆಗ್ತದೆ. ಅದಕ್ಕೆ ಸರ್ಕಾರ ಈಗಂತೆ ಟೋಟಲಿ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಈ ವ್ಯವಸ್ಥೆಯನ್ನು ಈಗ ಮಾಡ್ತಾ ಇದ್ದೇವೆ. ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವೇನು ಬಳಕೆ ಮಾಡಿದ್ರೆ ಆ ನೀರನ್ನ ವಿಲೇವಾರಿ ಮಾಡಲಿಕ್ಕೆ ಅಂತ ಈಗಾಗಲೇ ಎರಡು ಕಡೆ ಈ ತ್ಯಾಜ್ಯ ನೀರು ವಿಲೇವಾರಿಗೆ 2 ಕಡೆ ಜಾಗ ಗುರುತವಾಗಿತ್ತು. ಅಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆ ಇತ್ತು, ಆಮೇಲೆ ಪಬ್ಲಿಕ್ ಕಂಪ್ಲೇಂಟ್ ಇತ್ತು. ಮೇನ್ಲಿ ಅಂದ್ರೆ ಕೆಲವು ಕಡೆ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ, ಇಲ್ಲಿ ಜನವಸತಿ ಇಲ್ಲ ಅಂತ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೆಲ್ಲ ಸೂಚನೆ ಅಲ್ಲಿಗೆ ನಾವು ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಈಗ ಏನು ಜಾಗದ್ದು ಅದು ಸ್ಯಾಂಕ್ಷನ್ ಆಗಿ ನಮ್ಮ ಮಂಜೂರಾಗಿರುವಂಥದ್ದು. ಅದಕ್ಕೆ ಈಗ ಪ್ರೋಸೆಸ್ ನಡೀತಾ ಇದೆ. ಏನು ಮಾಲಿನ್ಯ ಆಗುವಂಥದ್ದನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಮುಖಾಂತರ ಅವರು ಬಂದು ಸ್ಪಾಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅವರ ವರದಿ ನೆಕ್ಸ್ಟ್ ಏನೇನು ಪ್ರೋಸೆಸ್ ಅದು ಆಗುವಂಥದ್ದು ಏಕೈಕೆ ಅದು ಸ್ಟಾರ್ಟ್ ಆಗುವಂಥದ್ದು. ಈಗ ನಿಮಗೆ ಏನು ಇದರಿಂದ ಸಮಸ್ಯೆ ಬರ್ತಾ ಇದೆ ನೀವೇನಂತ ತಿಳ್ಕೊಂಡಿದ್ದೀರಾ, ಇಲ್ಲಿ ಬೇರೆ ಕಡೆ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ತಾವು ಯಾರು ಈಗ ಎಲ್ಲಾರನ್ನೂ ಅಂತಲ್ಲ, ಅದಕ್ಕೆ ಈಗ ಆಜುಬಾಜಿನವರು ಯಾರಿದ್ದಾರೆ ಅವ್ರನ್ನ ಬೇಕೆ ಕರ್ಕೊಂಡು ಹೋಗಿ ತೋರಿಸ್ಬೋದು ಇದರಿಂದ ಸಮಸ್ಯೆ. ಈ ಸಂದರ್ಭ ಪ್ರಮುಖರಾದ ಕೆ ಕೇಶವ ಪ್ರಸಾದ್, ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯೆ ಪದ್ಮಿನಿ, ಸ್ಥಳೀಯ ನಿವಾಸಿಗಳಾದ ಪರಮೇಶ್ವರ ಗೌಡ, ಯೂಸುಫ್ ಮುಸ್ಲಿಯಾರ್,
ಮಂಜುನಾಥ, ಗುರುಪ್ರಸಾದ್ ಕೂಡೂರು, ಸೋಮಪ್ಪ ನಾಯ್ಕ, ಹರೀಶ್ ನಾಯಕ್ ಸೇರಾಜೆ, ಕೊರಗಪ್ಪಗೌಡ, ವಿನ್ಸಿ ಲೋಬೋ, ರಾಧಾಕೃಷ್ಣ ಕೂಡೂರು, ಶಾಫಿ ಗಮಿ, ಗಣೇಶ್ ರೈ ಗಮಿ, ಶರೀಫ್ ಸೇರಾಜೆ, ಶೇಖ್ ಆಲಿ ಸೇರಾಜೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.